ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಆತುರದಲ್ಲಿ ಅನುಷ್ಠಾನಗೊಳಿಸಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದರು. ಈ ಕುರಿತು ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಆತುರದಲ್ಲಿ ಮಾಡಲು ಹೊರಟಿದ್ದಾರೆ ಅಂತ ಕೆಲವರು ಹೇಳಿದ್ದಾರೆ. ಆದರೆ ಈ ಮಾತು ಸರಿಯಲ್ಲ. ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಈ ನೀತಿ ಕೇಸರೀಕರಣ ಅನ್ನೋದು ಸುಮ್ಮನೆ. ಈ ವಾದದಲ್ಲಿ ಹುರುಳಿಲ್ಲ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ವಿರುದ್ಧವಾದ ಅಂಶಗಳಿವೆ ತೋರಿಸಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಲ್ಲಿ ಈಗಿನ ವಿಷಯಗಳನ್ನೇ ಬಳಸುತ್ತೇವೆ. ಆದರೆ ವಿದ್ಯಾರ್ಥಿಗಳ ಆಯ್ಕೆಗೆ ಪ್ರತ್ಯೇಕವಾದ ಅವಕಾಶವಿದೆ. ಎನ್ಇಪಿಯನ್ನ ಅನುಷ್ಠಾನ ಮಾಡಲು ಯೋಜನೆ ರೂಪಿಸಲಾಗಿದೆ. ಆತುರದಲ್ಲಿ ಶಿಕ್ಷಣ ನೀತಿ ಅನುಷ್ಠಾನಗೊಳಿಸಲಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಇನ್ನು ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಶಿಕ್ಷಣ ಕ್ಷೇತ್ರದ ಮೂಲ ತತ್ವಗಳಲ್ಲಿ ಸುಧಾರಣೆ ಮಾಡಲಾಗುತ್ತಿದೆ. ಕಲಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡಲಾಗಿದೆ. ಅಂತರ್ಶಿಸ್ತು ಪಾಲನೆಗೆ ಆದ್ಯತೆಯನ್ನ ನೀಡಲಾಗುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ನಿಂತ ನೀರಾಗ್ತದೆ. ನಮ್ಮ ವಿದ್ಯಾರ್ಥಿಗಳು ವಿಶ್ವಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕಿದೆ. ನರ್ಸರಿಯಿಂದ ಉನ್ನತ ಶಿಕ್ಷಣದವರೆಗೆ ಎನ್ಇಪಿಯಲ್ಲಿ ಸುಧಾರಣೆಯಾಗಲಿದೆ ಎಂದವರು ಹೇಳಿದರು. ಇದು ಬಹಳಷ್ಟು ಸಮಯ ತಗೊಂಡು ಏನು ಹೊಸದಾಗಿ ಶಿಕ್ಷಣ ನಾವು ಕೊಡ್ತಿರೋಂಥದ್ದು ಏನಿಲ್ಲ. ಈ ಶಿಕ್ಷಣ ಕೊಡ್ತಿರೋದ್ರಲ್ಲೇ ಬಹಳಷ್ಟು ಸುಧಾರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರೋಂಥದ್ದು. ಇವತ್ತೇನು ಒಂದು ಆರ್ಟ್ಸ್ ಸ್ಟೂಡೆಂಟ್ ಇವತ್ತೇನಾದ್ರು ಸೈನ್ಸಲ್ಲಿ ಏನಾದ್ರು ಸಬ್ಜೆಕ್ಟ್ ತೊಗೊಳ್ಬೇಕು ಅಂದರೆ ಒಂದು ಓಪನ್ ಎಲೆಕ್ಟಿವ್ ತೊಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಆಗ್ತಿದೆ. ಇವತ್ತು ಕೋರ್ ಡಿಸಿಪ್ಲಿನ್ ಜೊತೆಯಲ್ಲೇ ಒಂದು ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ತೊಗೊಳ್ಳಿಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳ ವಿರುದ್ಧವಾಗಿರೋದು ಒಂದೇ ಒಂದು ಅಂಶನೂ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಅಂಶನೂ ವಿರುದ್ಧವಾಗಿರುವಂಥದ್ದು ಒಂದೇ ಒಂದಿಲ್ಲ. ಯಾರ ವಿದ್ಯಾರ್ಥಿಗಳಿಗೆ ವಿರುದ್ಧವಾಗಿದೆ ಅಂತ ಯಾರು ಒಂದೇ ಒಂದು ಅಂಶ ತೋರಿಸ್ಲಿ, ನಿಂತ ನೀರು ಥರ ಆಗುತ್ತೆ. ಹಾಗಾಗಿ ಮುಂದೆ ಹರಿಯುವಂಥದ್ದು ಆಗಬೇಕು. ವಿಶ್ವ ಮಟ್ಟದಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಿರೋದು. ಹಾಗಾಗಿ ಇವತ್ತು ಜ್ಞಾನದ ನಾಲೆಡ್ಜ್ ಎಕನಾಮಿನೇ ಇವತ್ತು ಇಡೀ ವಿಶ್ವದಲ್ಲಿ ಪ್ರಸ್ತುತವಾಗಿರುವಂಥದ್ದು. ಅದು ಯಾವುದೇ ಕ್ಷೇತ್ರಕ್ಕಿರಲಿ, ವ್ಯವಸಾಯದಿಂದ ಹಿಡಿದು ಪರಿಸರ ಪ್ರಕೃತಿಯನ್ನು ಕಾಪಾಡಲಿಕ್ಕಾಗಲಿ, ಎನ್ವೈರ್ಮೆಂಟ್ ಸಸ್ಟೈನಬಲ್ ಆಗಿರಬೇಕು ಅಂದ್ರೂ ಆಲ್ಟರ್ನೇಟಿವ್ ಮೆಥಡ್ಸ್ನಲ್ಲಿ ಇವತ್ತು ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಳ್ಳುವಂಥದ್ದಿದೆ. ಈ ಸುಧಾರಣೆಗಳೇ ನಮಗೆ ಪರಿಹಾರವಾಗಿರೋದು. ಈ ಸುಧಾರಣೆಗಳ ಮೂಲಕನೇ ನಮ್ಮ ಬಲಿಷ್ಠವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಸಾಕಷ್ಟು ಯೋಚನೆಗಳನ್ನು ಮಾಡಿ ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್, ಇವೆಲ್ಲ ಏನು ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್